ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿ ತೂಪುನಂಚಿತಿ ಅಣ್ಣನಕಲು ಅಕ್ಕನಕಲು ಅಜ್ಜಿನಕಲು ಆಮೆ ತೆಲ್ಲದಕ್ಕಲು ಈಮೆ ತೆಲ್ಲದಕ್ಕಲು ಬರಿ ತೆಲ್ಲದಕ್ಕಲು ನಡು ತೆಲ್ಲದಕ್ಕಲು ಅಂಚನೆ ಒನ ಸಾ ತೂಪನಕಲು ಒನ ಸಾಯಿ ಒಕ್ಕ ತೂಪನಕಲು ಅಕ್ಕಲು ಮುಗಲಿಕ್ಕೆ ಮಾತಿರಲಿ ಒಂದು ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ಅಂತಂದಿಲ್ಲ. ನಿಂತಿರುವ ನಿಪುಣರೇ, ಕುಳಿತಿರುವ ಕುಶಲರೇ, ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ, ಮಹಿಳೆಯರೇ, ಇತ್ತ ಕಡೆ ಚಿತ್ತ ಬಿಟ್ಟು ಕೇಳಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂಪರ್ ಸಿಂಗರ್ಸ್, ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್, ಭದ್ರಾವತಿ. ಇಲ್ಲಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸ್ಪರ್ಧಿಗಳು ಬಂದಿದ್ದಾರೆ. ಸ್ಪರ್ಧಿಗಳು ಬಂದು ತನ್ನ ಸಂಗೀತದ ಈ ಒಂದು ಸುಂದರವಾದ ಕಂಠವನ್ನು ಪ್ರದರ್ಶಿಸಿ ಎಲ್ಲರ ಜಡ್ಜಸ್ಗಳ ಮನಸ್ಸನ್ನು ಗೆಲ್ತಾರೆ, ಇಡೀ ಕರ್ನಾಟಕದ ಮನಸ್ಸನ್ನು ಗೆಲ್ತಾರೆ. ಆದ ಕಾರಣ ಇವರನ್ನೆಲ್ಲರನ್ನು ಈಗ ಸ್ಪರ್ಧಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಿಕ್ಕಿದೆ. ಅದಕ್ಕಿಂತ ಮೊದಲು ಯಾರು ಯಾವ ಥರ ಹಾಡಿದ್ದಾರೆ ಅನ್ನುವಂಥದ್ದನ್ನು ನೋಡೋದಕ್ಕೆ, ಅದನ್ನು ತೀರ್ಪು ನೀಡೋದಕ್ಕೆ ನಮ್ಮ ತುಳುನಾಡಿನ ಹಾಗೆ ಕರ್ನಾಟಕದಾದ್ಯಂತ ಬಹಳ ಹೆಸರನ್ನು ಗಳಿಸಿ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಜಡ್ಜಸ್ಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಸಂದರ್ಭ. ಪ್ರಪ್ರಥಮವಾಗಿ ನಮ್ಮವರೇ, ನಮ್ಮ ಊರಿನವರೇ, ನಮ್ಮೆಲ್ಲರ ಪ್ರೀತಿಯ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಂತ ಹೇಳಿ ಎಲ್ಲರ ಮನಸ್ಸನ್ನು ಗೆದ್ದ, ಎಲ್ಲರ ಮನಸ್ಸನ್ನು ಕದ್ದ ಗುರುಕಿರಣ್ ಸರ್ ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕದ್ರಿ ಪರಿಸರದಲ್ಲಿ ಹುಟ್ಟಿ ಬೆಳೆದು ತನ್ನ ತಂದೆಯ ಹಾದಿಯಂತೆ ಸಂಗೀತ ಲೋಕದಲ್ಲಿ ಬಹಳ ಅದ್ಭುತ ಸಾಧನೆಯನ್ನ ಮಾಡಿ ತುಳುನಾಡಿನ ಹೆಸರನ್ನ ಇಡೀ ಲೋಕದಲ್ಲಿ ಪಸರಿಸಿದಂತ ನಮ್ಮ ಹೆಮ್ಮೆಯ ಮಣಿಕಾಂತ್ ಕದ್ರಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನೋರ್ವರು, ಇವರು ನಮಗೆಲ್ಲರಿಗೂ ಮಾರ್ಗದರ್ಶಿಗಳು, ಹಿರಿಯರು. ಅಭಿನಯಕ್ಕೆ ನಿಂತರೆ ಉತ್ತಮ ಹಾಸ್ಯಗಾರ, ಸಂಗೀತ ನಿರ್ದೇಶನಕ್ಕೆ ನಿಂತರೆ ಅವರು ಎಲ್ಲರ ಸಂಗೀತ ಪ್ರೇಕ್ಷಕರ ಮನಸ್ಸನ್ನ ಕದಿಯುವ ಕಳ್ಳ. ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತನ್ನ ಕೈ ಚಳಕದಿಂದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ದೇಶ ವಿದೇಶಗಳಲ್ಲಿ ಬಹಳ ಹೆಸರುವಾಸಿ ಅಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಊರಿನ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಎಲ್ಲ ನಮ್ಮ ತೀರ್ಪುಗಾರರಿದ್ದಾರೆ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಆಯಿತು. ಈಗ ನನ್ನನ್ನು ಕೂಡ ಸ್ವಾಗತಿಸಿ ಇನ್ನು ಮುಖ್ಯವಾಗಿ ಹಾಡೋದಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಮನೆಯಲ್ಲಿ ಕೂತ್ರೆ ಬೋರು, ಓಡಾಡೋದಕ್ಕೆ ಬೇಕು ಕಾರು, ಊಟಕ್ಕೆ ಬೇಕು ಸಾರು, ಮನೆಯಲ್ಲಿ ಕೂತ್ರೆ ಬೋರು. ಆದರೆ ಇನ್ನು ಆ ಟೆನ್ಷನ್ ಇಲ್ಲ ಚೂರು, ಯಾಕಂದ್ರೆ ಬರ್ತಿದ್ದಾರೆ ಸೂಪರ್ ಸಿಂಗಾರು. ಜೋರದ ಕೈ ಚಪ್ಪಳೆ ಬರಲಿ ಜೋರು. ಎಸ್, ಇದೀಗ ನಿಮ್ಮೆಲ್ಲರ ಪ್ರೀತಿಯ ಸ್ಪರ್ಧಿಗಳನ್ನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯ ಮೊದಲ 5 ಸ್ಪರ್ಧಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೂಪರ್ ಸಿಂಗರ್ನ ಈ ಸಂಚಿಕೆಯಲ್ಲಿ 5 ಜನ ಸ್ಪರ್ಧಿಗಳಿದ್ದಾರೆ. 5 ಜನ ಸ್ಪರ್ಧಿಗಳಲ್ಲಿ 2 ಸೆಲೆಕ್ಟ್ ಆಗ್ತಾರೆ, 2 ಡೇಂಜರ್ ಝೋನಲ್ಲಿ ಇರ್ತಾರೆ, ಒಬ್ಬರು ಮಾತ್ರ ಈ ಒಂದು ಜರ್ನಿಯನ್ನು ಇಲ್ಲಿಗೆ ಮುಗಿಸ್ತಾರೆ. ಸೊ ಹಾಗಾಗಿ ಅದೃಷ್ಟ ಪರೀಕ್ಷೆ ಇದೀಗ ನಡೀಲಿಕ್ಕಿದೆ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಈಗ ಪ್ರಥಮವಾಗಿ ಪರೀಕ್ಷಿತ್ ಪೂಂಜಾ ಇವರನ್ನ ನಿಮ್ಮೆಲ್ಲರ ಕೈ ಚಪ್ಪಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪರೀಕ್ಷಿತ್ ಪೂಂಜಾ, ಎಲ್ಲಿಂದ ಬಂದಿದ್ದೀರಿ? ನಾನು ಮಂಜನಾಡಿಯ ಬೊಟ್ಟಿಕೆರೆ. ಇಲ್ಲೇ ತುಳು ಬರ್ಪಣದೆ ಓ ಪದ ಪನೊಡೊಂದುಲ್ಲರಿ ನಾನು ಜೀವ ಹೂವಾಗಿದೆ. ಜೀವ ಹೂವಾಗಿದೆ, ಮನಸ್ಸೇ ಪೂವಾಪನ ಒಂಜಿ ಬಾರಿ ಪೊರ್ಲದ ಪದ ಅಂಚ ಅದು ಫುಲ್ಲು ರೆಡಿಯಾದ ಬೈದಾರೆ. ಎಂಜಾಯ್ ಒಂದುಂಡು ಈ ಒಂಜಿ ಮ್ಯೂಸಿಕಲ್ ಜರ್ನಿ ನಮ್ಮೂಲು ಖುಷಿ ಆವೊಂದುಂಡು, ಹೊಸ ಹೊಸ ಆಪರ್ಚುನಿಟಿ ತಿಕ್ಕೊಂದುಂಡು, ಮಲ್ಲ ಮಲ್ಲ ದಿಗ್ಗಜರ್ನ ಎದುರುಂಟು ಪದ್ಯ ಮನ್ಪನ ಒಂಜಿ ಚಾನ್ಸ್ ತಿಕ್ಕದುಂಡು, ಮಸ್ತ್ ಯೂಟಿಲೈಸ್ ಮನ್ಪಡೊಂದಿಲ್ಲ. ಎಸ್, ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಂಜು, ಎಸ್, ಜೀವ ಮನಸ್ಸೆಂಜೆ ಬೈನಿ ಅವು ಉಲ್ಲ ಹಿಡಿದು ಪೂ ಆಯ್ನಿ. ಜೀವ ಹೂವಾಗಿದೆ, ಮನಸ್ಸು ಪೂವಾಪೈನಿ ಅಂತ. ಜೀವ ಮನಸ್ಸೇ ಪೈನಿ ಗೊತ್ತಾಯ್ತು. ಕಾಂಡೆನ ಕೋಡೆನ ಆಡ ಇದು ಕೋಡೆ ರಾತ್ರಿ ಅನ್ನಂಗ ಸಾಧಾರಣ ಇತ್ತು, ಕಾಂಡ್ಯಾರಲ್ಲದ ಫುಲ್ಲು ಮನಸ್ಸೇ ಪೂ ಆಯ್ನಿ. ಸರಿ, ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you I love you ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಲಿ ಹಾಸಿ ತಂದಿದೆ ಹಿತವ ನಮಗಾಗಿ ತಂದಿದೆ ಹಿತವ ನಮಗಾಗಿ ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವ ಹೂವಾಗಿದೆ ಇನ್ನು ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡು ಮಾತೆಲ್ಲ ಒಂದೇ ಬಯಕೆಯು ಒಂದೇ ಗುರಿಯೊಂದೇ ಬಯಕೆಯು ಒಂದೇ ಗುರಿ ಒಂದೇ ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you I love you ಎಸ್ ವಾವ್ ಇನ್ನೊಮ್ಮೆ ಬರಲಿ ಕೈ ಚಪ್ಪಳೆ ಜೀವ ಹೂವಾಗಿದೆ ಬಹಳ ಅದ್ಭುತವಾದಂಥ ಗೀತೆ ಅಂತ ನನಗೆ ಅನಿಸ್ತಾ ಇದೆ ಈಗ ನೇರವಾಗಿ ದುಂಬು ಬೇರೆಗೆಲ್ಲ ಪೂ ಕೊಡ್ತಾರಾ ಬಲ್ಲೆ ತೊಂದರೆ ಜಿ ಮರತ್ ಹೋತು ಕೊರ್ತನ ಕೊರ್ತುನ ಮರತ್ ಹೋತನದಂದ್ರೆ ಎಷ್ಟು ಜನ ಕೊರ್ದುಪ್ಪಿ ಇರಾಕದ ಕಾಲ ದುಂಬುದ ಆವಡ ಕೊರ್ದುಪ್ಲೆ ನನ್ನೆಲ್ಲ ಕೊರ್ಲೆ ಇತ್ತೆ ಜಡ್ಜಸ್ ನಕ್ಲದ ಎಂಚ ಪಂತರ್ ದಾದ ಪಂತರ್ ಅಂದು ಅಕಲು ಇತ್ತೆ ಬರೀದು ಇದುಪ್ಪೇರು ಅಂಚ ಫಸ್ಟ್ ಏರಡಕ್ಕೆ ಏನ್ಗ ನಮ್ಮ ಅಂದಪ್ಪ ಬೋಡಿಗೆ ಹಾಪುಂಡು ಎಂಕಲ ಏರಡಕ್ಕೆ ಏನು ಸುರುಕು ವಿ ಮನೋಹರ್ ಸರ್ ಅಡಗೆ ಕತೆ ಎಸ್ ವಿ ಮನೋಹರ್ ಸರ್ ಜಂಬೋ ಎಕ್ಸ್ಪ್ರೆಸ್ ವೇಗದಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಮಂಜು ಅವರೇ ನಮಸ್ಕಾರ. ನಿಮ್ಮ ವಾಕ್ಚಾತುರ್ಯಕ್ಕೆ ನಾವು ಮನಸೊತ್ತಿದ್ದೇವೆ. ಅಯ್ಯೋ ಥ್ಯಾಂಕ್ ಯು ಸರ್. ಈಗ ಪರೀಕ್ಷಿತ್ ಅವರ ವಿಷಯಕ್ಕೆ ಬರೋಣ. ಪರೀಕ್ಷಿತ್, ಹಾಂ ಸರ್, ವಿದೌಟ್ ಮ್ಯೂಸಿಕ್ಕು ಪಲ್ಲವಿ ಹಾಡಿ ಒಂದ್ಸಲ. ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ
ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಓಕೆ ಬಾಳು ಹಾಳಾಗಿದೆ ಅಂತ ಕೇಳಿಸ್ತು, ಅದಕ್ಕೆ ಚೆಕ್ ಮಾಡಿದ್ದು. ಥ್ಯಾಂಕ್ಸ್ ಅಪ್ಪ. ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇನ್ನು ಉಳಿದ ವಿಚಾರ ನಮ್ಮ ಗೆಳೆಯರು ಹೇಳ್ತಾರೆ. ಸರಿ. ಥ್ಯಾಂಕ್ ಯು. ಎಸ್, ಬಹಳ ಒಳ್ಳೆ ಕಾಮೆಂಟ್ ಬಂತು. ಖುಷಿ, ನಗು ಇಲ್ಲ ಮುಖದಲ್ಲಿ, ಬೇಸರ ಇದೆ. ಓಕೆ, ಗುರುವಣ್ಣನ ಹತ್ರ ಗುರುಜಿ. ಗುರುವಣ್ಣ, ಪರೀಕ್ಷಿತ್, ಹಾಂ ಸರ್. ಮೊನ್ನೆ ಕೇಳಿದೆ, ಆ್ಯಕ್ಚುಲಿ ನೀವು ಸಂಗೀತ ಕಲಿತು ತುಂಬ ಟೈಮಿಂದ ಕಲ್ತಂಗ್ಲಿ ಕಾಣ್ತಾ ಇದೆ, ಚೆನ್ನಾಗಿದೆ. ಅದು ಒಂದು ಸಾಂಗ್ ಸೆಲೆಕ್ಷನ್, ಇಟ್ಸ್ ಅ ಗುಡ್ ಸೆಲೆಕ್ಷನ್. ಕಷ್ಟದ ಸಾಂಗ್ ಇದು, ಹೌದು. ಸಾಧಾರಣ ಹಾಡಕ್ಕೆ ಗೊತ್ತಲ್ಲ ಕಷ್ಟ ಅಂತ, ಅದೇನು ಕಷ್ಟ ಬೇಕಂತಲೇ ಹಾಡಿದ? ಇಷ್ಟ ಆಯ್ತು ಸರ್ ಅದು ಸಾಂಗ್. ಅದಕ್ಕೆ ಕಷ್ಟ ಯಾವತ್ತು ಇಷ್ಟ ಆದರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು, ನಷ್ಟ ಇಲ್ಲ. ಚೆನ್ನಾಗಿತ್ತು ಹಾಡಿದ್ದು, ನಿಜ ವೆರಿ ಗುಡ್. ಯಾಕಂದರೆ ಸಂಗೀತ ಹಾಡುವಾಗ ನನಗೆ ಒಳ್ಳೆ ಪ್ರೊಫೆಷನ್ ಹಾಡೋದಂಗಿತ್ತು. ಥ್ಯಾಂಕ್ ಯು ಸರ್. ಪಿಚ್ಚಿಂಗ್ ಸ್ವಲ್ಪ ಪ್ರಾಬ್ಲಮ್ ಇನ್ನೇ ಇದೆ, ಲಾಸ್ಟ್ ಟೈಮ್ ಇತ್ತು ಸ್ವಲ್ಪ. ಓಕೆ. ಚರಣದಲ್ಲಿ ಸೆಕೆಂಡ್ ಹಾಫ್ ಬರುವಾಗ 2 ಚರಣದಲ್ಲಿ ಆ ಫಾಲ್ಸೆಟ್ ಹಾಡುವಾಗ ಸ್ವಲ್ಪ ಓನ್ಲಿ ಥಿಂಗ್ ಇಸ್ ಅ ಲಿಟಲ್ ಬಿಟ್ ಆಫ್ ಪಿಚ್ಚಿಂಗ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಸರಿ ಸರ್, ಏನು ಮಾಡ್ತೀಯಾ? ಮಾಡ್ತೀನಿ ಸರ್, ಇಂಪ್ರೂವ್ ಮಾಡ್ತೀನಿ. ಏನು ಹೆಂಗೆ? ಪ್ರಾಕ್ಟೀಸ್ ಮಾಡ್ತೀನಿ. ಬೇಸಿಕಲಿ ಶ್ರುತಿ ಇಟ್ಕೊಂಡು ಮಾಡಬೇಕು ಯಾವತ್ತು. ಯಾವುದೊಂದು ಬರೀ ಶ್ರುತಿ ಬಾಕ್ಸ್. ಸರಿ. ಈಗ ಆ್ಯಪ್ ಸಿಗುತ್ತೆ, ತಂಬೂರದ ಆ್ಯಪ್ ಸಿಗುತ್ತೆ. ಸೊ ಅದನ್ನು ಶ್ರುತಿಯನ್ನು ಮೈ ಒಳಗೆ ಉಡಿಸಿದ್ರೆ ಮಾತ್ರ ಅದು ಮಿಸ್ ಆಗಲ್ಲ. ಪಕ್ಕ ಹೋದರೆ ನೀನು ಆ್ಯಕ್ಚುಲಿ ವಾಯ್ಸ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕೇಳುತ್ತೆ. ಓಕೆ, ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ವಾವ್, ಬಾಳು ಹೂವಾಗುವಂಥ ಚಾನ್ಸಸ್ ಇದೆ. ಎಸ್, ಮಣಿಕಾಂತ್ ಕದ್ರಿ ಸರ್. ಹಾಯ್ ಪರೀಕ್ಷಿತ್. ನಮಸ್ತೆ ಸರ್. ನಮಸ್ತೆ. ಆ್ಯಕ್ಚುಲಿ ಗುರುನ ಹೇಳ್ದಂಗೆ ಆ್ಯಂಡ್ ಇಟ್ಸ್ ಅ ಗುಡ್ ಸೆಲೆಕ್ಷನ್ ಆಫ್ ಸಾಂಗ್. ಬಟ್ ನನಗೇನು ಅನಿಸ್ತು ಅಂದರೆ ತುಂಬ ಚೆನ್ನಾಗಿದೆ ವಾಯ್ಸ್ ಟೆಕ್ಸ್ಚರ್. ಮೇ ಬಿ ಯು ಟುಕ್ ಅ ಸಾಂಗ್ ಔಟ್ ಆಫ್ ಯುವರ್ ಕಂಟ್ರೋಲ್, ಅಂದರೆ ಇನ್ನೂ ಸ್ವಲ್ಪ ಪರಿಣತಿ ಬೇಕು ಅಂತ ಅನ್ನಿಸ್ತು ನನಗೆ. ಶ್ರುತಿ ಗುರುನ ಹೇಳ್ದಂಗೆ ಅಲ್ಲಿ ಹೋಯಿತು. ಸಂಗತಿಗಳಲ್ಲಿ ಸ್ವಲ್ಪ ಗಮನ ಇರಲಿ, ಅಂದರೆ ಯುವರ್ ಥ್ರೋಟ್ ಅದು ಚೆನ್ನಾಗಿ ಸಂಗತಿಗಳನ್ನು ನುಡಿಯುವಂತಹ ಒಂದು ಕಂಠ, ಅದಕ್ಕೆ ಸ್ವಲ್ಪ ಗಮನ ಜಾಸ್ತಿ ಇರಲಿ, ಫೀಲ್ ಹಾಗೂ ಇರಬಹುದು. ಸೊ ಇನ್ನು ಸ್ವಲ್ಪ ಮಂಜು ಹೇಳ್ದಂಗೆ ಇನ್ನೂ ತುಂಬ ಜನರಿಗೆ ಹೂ ಕೊಟ್ಟಾಗ ಅದು ಹೂ ಆಗತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ಅಪ್ ಯುವರ್ ಎಫರ್ಟ್ಸ್. ಥ್ಯಾಂಕ್ ಯು. ಎಸ್ ಎಸ್, ರಾಜಗೋಪಾಲ್ ಸರ್. ಪರೀಕ್ಷಿತ್, ದಿಸ್ ಇಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ಸ್ ಆಫ್ ಇಳಿಯರಾಜ ಸರ್, ಗೊತ್ತಲ್ವಾ? ಬೆಸ್ಟ್, ಒನ್ ಆಫ್ ದ ಟಾಪ್ ಹಿಟ್ಸ್. ಆಮೇಲೆ ನೀವು ಥ್ರೂಔಟ್ ಜರ್ನಿ ನೀವು ತುಂಬ ಚೆನ್ನಾಗಿ ಹಾಡ್ತಾಯಿದ್ರಿ. ಇವಾಗ ನಮ್ಗೆ ಗೊತ್ತಿರೋ ನಮಗೆಲ್ಲ ಜಡ್ಜಸ್ಗಳ ಪ್ರಕಾರ ಇವಾಗ ಫೈನಲಿಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಬಟ್ ಯಾಕೋ ನಂಗೆ ಅಷ್ಟು ಇಷ್ಟ ಆಗಲ್ಲ ನೀವು ಹಾಡಿದ್ದು. ಓಪನಿಂಗ್ ಪಲ್ಲವಿ ಅಷ್ಟು ಅಲ್ಲಿ ನಾನು ಹಾಡಾಗಿದೆ ನನ್ನ ಮಗ ಗರಿ ಸಾನಿ ಅದೆಲ್ಲ ಮೈನರೆಲ್ಲ ಹೋಗುತ್ತೆ, ಅದೆಲ್ಲ ಸ್ವಲ್ಪ ಅಷ್ಟು ಪ್ರಿಸೈಸ್ ಆಗಿ ಬರಲಿಲ್ಲ. ಆಮೇಲೆ ಚರಣದಲ್ಲಿ ಅದು ಓಕೆ, ಚರಣ ತಗೊಳ್ತಾ ತುಂಬ ಚೆನ್ನಾಗಿ ಬಂತು, ಅದು ಚೆನ್ನಾಗಿ ಬಂತು. ಆಮೇಲೆ ಚರಣದಲ್ಲಿ ಬಂದಿದೆ ಹಿತವ ನಮಗಾಗಿ, ಅಲ್ಲಿ ತಿರ್ಗಾ ಪಿಚ್ ಔಟ್. ಎರಡನೇ ಚರಣದಲ್ಲಿ ಪುನಃ ಅದೇ ಯಾವುದೋ ಲೈನ್ ಬರ್ತದೆ, ಆ ಪಾರ್ಟೆಲ್ಲ ಟೈಟ್ನೆಸ್ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಆಮೇಲೆ ಅಲ್ಲಲ್ಲಿ ಗುರುವಣ್ಣ ಹೇಳಿದರು, ಮಣಿಕಾಂತ್ ಸರ್ ಹೇಳಿದರು, ಪಿಚ್ಚಿಂಗ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಯಾಕಂದರೆ ವಾಯ್ಸ್ ಟೆಕ್ಸ್ಚರ್ ಇಟ್ಕೊಂಡು ಪಿಚ್ಚಿಂಗ್ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗ್ತದೆ. ಗಾಟ್ ಎ ವೆರಿ ಗುಡ್ ವಾಯ್ಸ್, ಕಾನ್ಸಂಟ್ರೇಟ್ ಆನ್ ಪಿಚ್ಚಿಂಗ್, ವರ್ಕ್ ಹಾರ್ಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದಿಗ್ಗಜರ ಹತ್ರ ಒಳ್ಳೆ ಕಾಮೆಂಟ್ಸ್ ಎಲ್ಲ ಬಂತು, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಇನ್ನು ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದ್ದಾರೆ, ನಾನು ಪ್ರಯತ್ನ ಪಡ್ತೀನಿ. ಮಣಿಕಾಂತ್ ಸರ್ ಹೇಳಿದಾಗ ಹೂ ಜಾಸ್ತಿ ಕೊಡ್ಬೋದಾ? ಹೂವಲ್ಲೆಲ್ಲ ಓಕೆ, ಸರಿ, ಆಲ್ ದಿ ಬೆಸ್ಟ್. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಸೂಪರ್ ಸಿಂಗರ್ ಎಸ್, ಮುಂದಿನ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ಗೌರಿ. ಸೂಪರ್ ಸಿಂಗರ್ ಶ್ರೀ ಗೌರಿ, ನೀವು ಆಗಲೇ ನಗ್ತಿದ್ದೀರಿ ಭಾರಿ. ಏನಾದರೂ ನಮ್ಮಿಂದ ತಪ್ಪಾದರೆ ಸಾರಿ, ನಾವು ಬಹುದೊಡ್ಡ ನಿಮಗೆ ಅಭಾರಿ. ಹಾಗೆ ಗೌರಿ ಅವರು ನಗ್ನಗ್ತಾ ಈಗ ಹಾಡಲಿಕ್ಕಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ? ನಾನು ಮೂಡುಬಿದ್ರೆಯಿಂದ.
ಮೂಡುಬಿದ್ರೆಯಿಂದ ಭಾಳ ಹತ್ರ ನಮ್ಮ ಮೂಡುಬಿದ್ರೆ ಒಂದೇ ಬಸ್. ಹಾಗೆ ಹೇಗೆ ಅನಿಸ್ತಾ ಇದೆ? ಒಂಥರ ಖುಷಿ ಆಗ್ತಾಯಿದೆ, ಹೆದರಿಕೆ ಫೀಲಿಂಗ್ ಆಗ್ತಾಯಿದೆ. ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಹತ್ತಾ ಇರೋದು. ಭಯ ಪಡಬೇಡಿ, ನಾನಿದ್ದೇನೆ. ಓಕೆ, ಆಲ್ ದಿ ಬೆಸ್ಟ್. ಕಂಡೊಡು ಕಂದ ಸಾಲೆ ಪೊರ್ಲ ಬಿದೆ ಘುಮಿಸೊಂದು ಕಮ್ಮೆನ ಹಸಿರೆಂಡು ಊರೊರ್ ಮೇಡೆನ ಘುಮಿಸೊಂದು ಕಮ್ಮೆನ ಹಸಿರೆಂಡು ಊರೊರ್ ಮೇಡೆನ ಭಾಗ್ಯಾರ ಕಂಡೊಡು ಕಂದ ಸಾಲೆ ಪೊರ್ಲ ಬಿದೆ ಘುಮಿಸೊಂದು ಕಮ್ಮೆನ ಹಸಿರೆಂಡು ಊರೊರ್ ಮೇಡೆನ ಘುಮಿಸೊಂದು ಕಮ್ಮೆನ ಹಸಿರೆಂಡು ಊರೊರ್ ಮೇಡೆನ ಎಸ್ ದೆನ್ನ ಎಂಚ ಫೀಲ್ ಅನ್ಕೋತೀನಿ ಗೌರಿ ದುಂಬ ಎಂಕಲ್ ಬರ ಕಂಡೋಡು ಬರ ಗೊಬ್ಬು ಅಂತ ಕಂಡೋಡು ನಡ್ತೊಂದು ಮನೋಹರ್ ಸರ್ ಎಂಕೆ ತುಂಬದ ನೆನಪಾಪಡು ಆ ಕಂಡೋಡು ನಡ್ತೊಂದು ಕೆಸರು ರಟ್ಟ ಒಂದು ಪೆತ್ತಲೇನು ಕಟ್ಟಬಾರ್ದು ಬೋರಿಲೇನು ದತ್ತೊಂದು ಬುರ ಅದೇ ನಮ್ಮ ಅಪಗದ ಅದು ತೂದು ಅಪಗದ ಬುರ ಕೆಸರಡು ಗೊಬ್ಬುದು ಕೆಸರಡು ಒಂಜಿ ದಿನಕ್ಕೆ ಬರ ಇಂಜಿನ ಪದಕಲ್ ಬುರ ಹಾಕೊಂಡು ತುಕ ನಮ್ಮ ಇರು ತುಂಬುರ್ದಿಂಚ ತುಳು ಪದ ಪನ ಅಂತ ತಿತ್ತೇನ ತುಳು ಬರ್ಪುಂಡದೆ ಈಗ ಈಗ ನಾನು ತೂನ ತುಳು ಬರಲ್ಲ ಕಾಣೆ ಬೋಡಿಗಂಡು ಆಕ್ಚುಲಿ ಕನ್ನಡ ಪಾತಿರ್ ನಾವು ಮದರ್ ಟಂಗ್ ಕನ್ನಡ ಊರುಡು ಪೂರ ತುಳು ಪಾತಿರೋರು ಅಂಚ ತುಳು ಗೊತ್ತುಂಡು ಏನ ಲೆಕ್ಕ ಎನ್ನ ಮದರ್ ಟಂಗ್ ಇಂಗ್ಲೀಷ್ ಬಟ್ ಯಾನ್ ಊರುಡು ತುಳು ಅವಳು ಬರ್ಕ ಇದೇ ಇಡೇ ಪಾರಿ ಪ್ರೊಫೆಷನಲ್ ಇಂಗ್ಲೀಷ್ ಅಂದ್ ಡ್ಯಾಡ್ ಮಾಮ್ ಪೂರ ಅವಲೆ ಬಾರ್ನ್ ಆ್ಯಂಡ್ ಬ್ರಾಟ್ ನಮ್ಮ ಫಸ್ಟ್ ರಾಜಗೋಪಾಲ್ ಸರ್ ನಂಚಿ ಪೋಯಿ ದಯಪಂಡ ಎಕಾಡ್ದಿಂಚಿತ್ತು ತೆಲ್ದೊಂದುಲ್ಲೇರೆ ಅಂಚ ಅದ ರೆಡಿ ಆದ ಕುಲ್ದೇರೆ ಓಕೆ ಅದೇ ಸರ್ ರಾಜಗೋಪಾಲ್ ಸರ್ ಶ್ರೀಗೌರಿ ಚೆನ್ನಾಗಿ ಹಾಡಿದ್ರಿ. ಇದರ ಮೂಲ ಗಾಯಕಿ ಯಾರು ಗೊತ್ತಲ್ಲ? ಸಂಗೀತ ಬಾಲಚಂದ್ರ. ಮ್ಯೂಸಿಕ್ ಡೈರೆಕ್ಷನ್ ಮನೋಹರ್ ಸರ್. ನಾನು ಈ ಫಿಲ್ಮಿಗೆ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ. ಚೆನ್ನಾಗಿ ಹಾಡಿದ್ರಿ. ಫೋಕಿಸ್ ಟಚ್ ಎಲ್ಲ ಇತ್ತು. ಏನಂದರೆ ಸಂಗೀತ ಬಾಲಚಂದ್ರ ಆ ಸ್ಟಾರ್ಟಿಂಗ್ ಪಲ್ಲವಿಯಲ್ಲಿ ಬಾಕ್ಯಾರು ಕನ್ನಡು ಅಲ್ಲಿ ಆ ಕನ್ನಡಲ್ಲ ಸ್ವಲ್ಪ ಎಕ್ಸ್ಪ್ರೆಷನ್ ಫೀಲ್ ಇನ್ನು ಸ್ವಲ್ಪ ಇದ್ದರೆ ಚೆನ್ನಾಗಿತ್ತು. ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಇಲ್ಲಿ ನನಗೆ ಪಿಚ್ಚಿಂಗ್ ಅಂತ ಮೇಜರ್ ಪ್ರಾಬ್ಲಮ್ ಅಂತ ಏನು ಅನಿಸ್ಲಿಲ್ಲ.
ಐ ಥಿಂಕ್ ಯು ಆರ್ ಡನ್ ಅ ಜಸ್ಟಿಸ್ ಟು ದ ಸಾಂಗ್. ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಮನೋಹರ್ ಸರ್ ಹತ್ರ ಕೇಳೋಲ್ಲ, ಯಾಕಂದರೆ ಅವರೇ ಮ್ಯೂಸಿಕ್ ಡೈರೆಕ್ಷನ್ ಆದ ಕಾರಣ ಅವ್ರ ಹತ್ರ ಕೇಳಿದರೆ. ಎಸ್ ಮನೋಹರ್ ಸರ್. ಶ್ರೀ ಗೌರಿ ಅವರೇ, ಸರ್ ಅದೇ ಈ ಹಾಡು ಹಾಡಿ ನನಗೆ ಈ ಪತ್ತನಾಜ ಚಿತ್ರಕ್ಕೆ ಕೆಲಸ ಮಾಡಿದಂಥ ಒಂದು ಅನುಭವವನ್ನು ಜ್ಞಾಪಿಸಿದ್ರಿ. ಧನ್ಯವಾದಗಳು. ವಿಜಯ್ ಕುಮಾರ್ ಶೆಟ್ಟಿ ಮುಂಬೈ ಅವರ ರಚನೆ ಇದು, ಅವರ ಚಿತ್ರ, ಅವರ ನಿರ್ದೇಶನದ ಚಿತ್ರ ಇದು. ನೀವು ಚೆನ್ನಾಗಿ ಹಾಡಿದ್ರಮ್ಮ. ಕೆಲವು ಪದಗಳು ಸ್ವಲ್ಪ ಉಚ್ಚಾರ ಒಂಚೂರು ಪಲ್ಲವಿಯಲ್ಲಿ ಪಸರಂಡು ಅದು ಸ್ವಲ್ಪ ನನಗೂ ಈಗ ಕನ್ಫ್ಯೂಷನ್ ಇದೆ. ನಾನು ಕೇಳಿ ಆಯಿತು 7 ವರ್ಷ ಆಯಿತು. ಅದೊಂಚೂರು ನನಗೆ ಕನ್ಫ್ಯೂಷನ್ ಇದೆ. ನಿಮ್ಮದು ಸ್ವಲ್ಪ ಮಿಸ್ಟೇಕ್ ಆಯ್ತಾನೆ ಪದಗಳು. ಅದೇ ಚೆನ್ನಾಗಿ ಹಾಡಿದ್ರಮ್ಮ, ಒಳ್ಳೆ ಗುಡ್ ಲಕ್. ರಾಜ್ಗೋಪಾಲ್ ಅವರು ಹೇಳಿದ್ರಲ್ಲ, ನಂದು ಅದೇ ಡಿಟೋ. ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಗುರುವಣ್ಣನ ಹತ್ರ ಹೋಗುವ. ಹಾಗೆ ಲೈನಲ್ಲಿ ಬರಲ್ಲ, ರೆಡಿ ಅಲ್ಲ ಗುರುವಣ್ಣ? ಲೈನ್ ಅಂದರೆ ನನಗೆ ನಿಂದೆ ನೆನಪಾಗ್ಬೋದು ಮಂಜು. ಲೈನ್ದ ಎಂಚ ಗೊತ್ತಾಯ್ತು ಹೆಂಗ ಇಜ್ಜಿಗೆ ನೆನಪಾಂಡ ಅದು ಆ ಸಾಂಗ್ ಬಣ್ಣದ ಏನಂದ್ರೆ ನನ್ನ ಮನೆಗೆ ಮಂಜನ ಅಂತ ಲೈಕ್ ಅಂತ ಶ್ರೀಗೌರಿ ಇಟ್ಸ್ ಅ ಗುಡ್ ಸಾಂಗ್ ಸೆಲೆಕ್ಷನ್. ತುಳು ಸಾಂಗ್ ಕೇಳುವಾಗ ಒಂಥರ ಖುಷಿ ಆಗುತ್ತೆ. ಯಾಕೆಂದ್ರೆ ಜಾಸ್ತಿ ಹಿಂದಿ ಕನ್ನಡನೇ ಕೇಳ್ತಾ ಇರ್ತೀವಲ್ಲ. ಗುಡ್. ನನಗೆ ಅದು ಡೌಟ್ ಇತ್ತು ಲಿರಿಕ್ಸ್ ಇದು ಪಸಿರಿಂಡ ಪಸರಂಡು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಜಾಸ್ತಿ ಇಲ್ಲಿ ಸಿಂಗರ್ಸ್ಗಲ್ಲ, ಬಟ್ ಕನ್ನಡ ಸಿಂಗರ್ಸ್ ಅಥವಾ ನಾನ್ ತುಳು ಸಿಂಗರ್ಸ್ ಹಾಡುವಾಗ ಬರ್ಪುಂಡು ಅವ್ರು ಬರ್ಪುಂಡು ಅಂತಲೇ ಹೇಳೋದು. ಅದು ಕರೆಕ್ಷನ್ ತುಂಬ ಕಷ್ಟ ಅವರಿಗೆ. ಅಂದರೆ ಕೆಲವು ವರ್ಡ್ಸು ಈಗ ನಮ್ಮಲ್ಲಿ ಆ ಎಲ್ಲ ಇದೆ, ಅದು ಅವ್ರ ಆ್ಯಗೆ ಅವರು ಏನೇ ಹಾಡೋದು. ಸೊ ಒಂದೆರಡು ಡಿಫ್ರೆನ್ಸ್ ಇರುತ್ತೆ. ಸೊ ಪಸರೆಂಡು ಅದು ಸ್ವಲ್ಪ ಆಡ್ ಕೇಳ್ತಾ ಇರುತ್ತೆ. ಅವು ಪಸಿರಿಂಡ ಗೊತ್ತಿದೆ ಹಿಂಗೆ. ಪಸರಂಡ ಯಾನ್ ನೋಡ ಯಾನ್ ಪಂಡ ಪಸರುಂಡು ಈಜಿ ಪಸರೆಂಡು ತೋಜುಂಡು. ದಟ್ಸ್ ಹೌ ಸ್ಪ್ರೆಡ್ ಹರಡುತ್ತೆ ಅಥವಾ ಆ ಭಾವನೆ ಆಯಿತಾ. ಸಿಂಗಿಂಗ್ ಏಟ್ ಆಯ್ತು ಬಟ್ ನಂಗೆ ವೆರಿ ಕಾನ್ಫಿಡೆಂಟ್ ಇನ್ ಸಿಂಗಿಂಗು. ಡಿಟೇಲಿಂಗ್ಸ್ ಕ್ಯಾನ್ ಬಿ ಇಂಪ್ರೂವ್ಡು. ರೀಸನ್ ಅದ ಬಣ್ಣ ಭಾವ ನನ್ನ ಸಿಂಗಿಂಗ್ ಶ್ರುತಿ ತಾಳ ಒಂಜಾಂಡ ಕುಡೊಂಜಿ ಭಾವ ಬಂದಂಡು. ದಟ್ ಈಸ್ ವಾಟ್ ಯುವರ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಬಿ ಸ್ಟ್ರೈಟ್ ಪ್ರೆಸೆಂಟೇಷನ್. ಅದು ಆ ಸಾಂಗ್ ದಾದ ಪನ್ಪುಂಡು ಆಯ್ತಾ. ಎಕ್ಸ್ಪ್ರೆಷನ್ ಸಾಂಗ್ ಬತ್ತನ ಬೊಕ್ಕಲ್ಲ ಎಡ್ಡ ಬರ್ಪುಂಡು ಸಾಂಗ್. ದಟ್ಸ್ ಅವು ಬೇತೆ ಮೊರಿಗು ಬೇಸ್ಡ್ ಆಫ್ಕೋರ್ಸ್ ಶ್ರುತಿ ತಾಳ ಒಂಜಿ ಪದ್ಯದ ಬೇಸ್. ನೆಕ್ಸ್ಟ್ ಬರ್ಪಿನ ಭಾವದ ಡಿಫ್ರೆನ್ಸ್ ಮಸ್ತ್ ಬರ್ಪುಂಡು. ಸೊ ಭಾವದ ಮಿತ್ತಂತೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಎಸ್ ಗುರು ನನ್ನ ಕಮೆಂಟ್ ಆಡಿತ್ತೆ ನನ್ನ ಲಾಸ್ಟಿಗೆ ಮಣಿಕಾಂತ್ ಕದ್ರಿ ಸರ್ ಕೇನ್ ಗದರ್ ನಡಿ ಡೈರೆಕ್ಟ್ ಪೋಯದೆ. ಎಸ್ ಸರ್. ಶ್ರೀಗೌರಿ, ಸರ್ ಸೊ ಐ ಲೈಕ್ ದ ಸಾಂಗ್ ಸೆಲೆಕ್ಷನ್. ಅಂದರೆ ನೋಯಿಂಗ್ ಯುವರ್ ವಾಯ್ಸ್, ಅದಕ್ಕೆ ಯಾವ ಥರ ಸಾಂಗ್ ಬೇಕು ಅನ್ನೋದು ಕಂಫರ್ಟ್ ಝೋನಲ್ಲೇ ಸೆಲೆಕ್ಟ್ ಮಾಡಿದ್ದೀರಾ. ಆ್ಯಂಡ್ ಅದೇ ಗುರುವಣ್ಣ ಮನೋರಣ್ಣ ಎಲ್ಲರೂ ಹೇಳ್ದಂಗೆ ಫೀಲ್ ವಾಸ್ ಗುಡ್. ಅಂದರೆ ಇನ್ನೂ ಅದು ಗುರುವಣ್ಣ ಹೇಳಿದ್ದು ಏನಂದರೆ ಸಂಗೀತಕ್ಕೆ ಶ್ರುತಿ, ಲಯ ಮತ್ತು ಭಾವ ಅಂತ ಒಂದಿದೆ. ಎಸ್ಪೆಷಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ನಮ್ಮ ಸಿನಿಮಾಗಳು. ಅದಕ್ಕೆ ಭಾವಗೀತೆ ಅಂತಲೇ ಇದೆ. ಅದೇ ಥರ ಸಿನಿಮಾದಲ್ಲಿ ಒಂದು ಸಾಂಗ್ ಆ ಲಿರಿಕಲ್ಲಿ ಆ ಸಾಹಿತಿಗಳು ಅಥವಾ ಸಂಗೀತ ನಿರ್ದೇಶಕರು ಏನನ್ನು ಹೇಳಕ್ಕೆ ಹೋಗಿದ್ದಾರೆ, ಹಾಗೂ ನಿರ್ದೇಶಕರು ಅದನ್ನು ಯಾವ ಥರ ಒಂದು ಭಾವ ಅಂದರೆ ಆಕಾಶವನ್ನು ನೋಡಿದಾಗಲೂ ಅಥವಾ ಈ ಥರ ಒಂದು ಸುಂದರವಾದ ಸಾಂಗನ್ನು ಹಾಡುವಾಗ ಅದಕ್ಕೆ ನಾವು ಭಾವ ಕೊಟ್ಟರೆ ಅದು ಜೀವ ತುಂಬಿದಂಗೆ. ಸೊ ಯುವರ್ ಪಿಚ್ಚಿಂಗ್ ವಾಸ್ ವೆರಿ ಗುಡ್. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಅಂದರೆ ತುಂಬ ಚೆನ್ನಾಗಿ ಕಾನ್ಫಿಡೆಂಟಾಗಿ ಹಾಡಿದ್ರಿ. ಆ್ಯಂಡ್ ದೇರ್ ಆರ್ ಚಾನ್ಸಸ್ ಫಾರ್ ಇಂಪ್ರೂವ್ಮೆಂಟ್ ವಿಚ್ ಇಸ್ ಆಬ್ವಿಯಸ್ಲಿ ನನಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ದ್ಯಾಟ್ ಯು ವಿಲ್ ಡೂ ಅಂತ. ಆಲ್ ದ ಬೆಸ್ಟ್. ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಗುಡ್ ಲಕ್. ಯಾ ಎಸ್ ಸಂಗೀತ ಲೋಕದ ದಿಗ್ಗಜರಿಂದ ಒಳ್ಳೆ ಕಮೆಂಟ್ಸ್ ಬಂತು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ಕಲೀಲಿಕ್ಕೆ ಇದೆ ಅಂತ ಇವಾಗ ಅರಿವಾಗ್ತಾ ಅಂತ. ಎಸ್ ಖುಷಿ ಆಗ್ತದೆ. ನಿಮ್ಮ ನಗು ಇಲ್ಲ ಮುಖದಲ್ಲಿ. ನನಗೆ ಒಂಥರ ಲೈಟಿಂಗ್ಸ್ ಎಲ್ಲ ನೋಡುವಾಗ ಒಂಥರ ಹೆದರಿಕೆ. ಲೈಟ್ ನೋಡುವಾಗ ಲೈಟ್ ಬಂದು ಪ್ಲೇ ತೊಂದರೆ ಇಲ್ಲ ಇರಲಿ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಎಸ್ ಮುಂದಿನ ಸ್ಪರ್ಧೆಯನ್ನು ಕರಿತಾ ಇದ್ದೇವೆ ವೇದಿಕೆಗೆ. ನಿಮ್ಮೆಲ್ಲರ ಜೋರದ ಕೈ ಚಪ್ಪಾಳೆಯೊಂದಿಗೆ
ಚೆನ್ನಪ್ಪ ಗದಗ್. super singer. ಗದಗಿಂದ ಬಂದಿದ್ದಾರೆ ಚೆನ್ನಪ್ಪ ಅವರು. ಹೇಗೆ ಅನಿಸ್ತಾ ಇದೆ ಮಂಗಳೂರು ನಮ್ಮದು ಇಲ್ಲಿ? ಸರ್ ಚೆನ್ನಾಗೈತೆ ಸರ್ ನೋಡೋಕ್ಕೆ. ಮೀನು ತಿಂದ್ರಾ? ಇಲ್ಲ ಸರ್ ಹೋಗ ಒಟ್ಟಿಗೆ ತಿನ್ನ. ಓಕೆ, ರೆಡಿ ಅಲ್ವಾ ನೀವು? ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕಾವ್ಯ 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 ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ. ಗರಿ ಸನಿ ಸನಿ ರಿಸರಿ ಪಾಗ ಗಗಣಿ ಗಗಣಿ ಪನಿ ಪಮ ಗರಿ ಗಮ ಮಗ ಮಧ ಪಾ. ಮಧುರ ಮುರಳಿಯ ಲಹರಿಯಲಿ ನಿಂದ ಗೋಕುಲ ನಮ್ಮದಾಗಿಸು ಶಿವನನ್ನು ಪುರಾಣುರಣಿಸು ಆ ಕೈಲಾಸವ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣಲಿ ಅಳುವ ಆತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ. ತನ ದಿಂತ ದಿಂತ ದಿಂದಿರಣ ತನ ತೊಂತ ತೊಂತ ತನದಿರಣ ತನ ದಿಂತ ದಿಂತ ದಿಂದಿರಣ ತನ ತೊಂತ ತೊಂತ ತನ ತನದಿರಣ. ಕಾವ್ಯ ಕಣ್ಣಿಕೆಯ ಪಾದಗಳ ಕಂಡು ಇಂಗಲಿ ನನ್ನ ಕಣ್ಗಳು ಕಾವ್ಯ ದೇವತೆಯ ಸ್ತುತಿ ಮಾಡಿ ಕಟ್ಟಿ ಹೋಗಲಿ ನನ್ನ ಕಂಠವು ಎದೆಯಲ್ಲಿ ಮೂಡಿ ಮಾತನಾಡಿ ಎದೆಯಲ್ಲಿ ಮೂಡಿ ಮಾತನಾಡಿಯಲ್ಲಿ ಮಾಯವಾದಳು ಏನು ಬಯಸಿ ಬಂದಳೋ ಏನು ದೋಷ ಕಂಡಳು ಮತ್ತೆ ಹೇಗೆ ಬರುವಳು. ಕಾವ್ಯಕ್ಕೆ ಧ್ವನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ದನಿಸೋ ದಿವ್ಯ ಪಾದ ನಿಷ್ಕಲ್ಮಶ ಶಿಶುವಂತ ಲಲಿತ ಕಲಾ ಶುದ್ಧ ಪಾದ ಕವಿಕುಲವೇ ಶರಣೆನ್ನೋ ಅಕ್ಷರಶಃ ಸತ್ಯಪಾದ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತನಿಸು. ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ. ಧನ್ಯವಾದಗಳು.
ವಾ 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 ಏನು ಚೆನ್ನಪ್ಪ ಅವರೇ, ಯಾರದು ಕಾವ್ಯ? ತುಂಬ ಫೀಲ್ ಆಗಿ ಹಾಡ್ತಾ ಇದ್ರಿ, ಅದಕ್ಕೆ ಯಾರು ಕಾವ್ಯ? ಗದಗದಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ. ಓಕೆ, ಯಾವ ಥರ ಹಾಡಿದ್ದೀರಾ, ಹೆಂಗೆ ಹಾಡಿದ್ದೀರಾ ಎಲ್ಲ ಕೇಳಬೇಕು. ದಿಗ್ಗಜರು ಕೂತಿದ್ದಾರೆ, ಯಾರ ಜೊತೆ? ಈಗ ಮಣಿಕಾಂತ್ ಕದ್ರಿ ಸರ್ ಹತ್ರ ಕೇಳೋಣ. ಓಕೆ, ಚೆನ್ನಪ್ಪ ಅವರೇ ನಮಸ್ಕಾರ. ಗದಗ ಅನ್ನೋದು ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಕರ್ನಾಟಕದಲ್ಲಿ ಗದಗ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಪುಣ್ಯಾಶ್ರಮ ಇದೆ, ವೀರೇಶ್ವರ ಪುಣ್ಯಾಶ್ರಮ. ಸೊ ಮಹಾಗುರು ಪಂಚಾಕ್ಷರಿ ಗವಾಯಿಗಳು ಅವರುಗಳಾದ ಹಾನಗಲ್ ಕುಮಾರಸ್ವಾಮಿಗಳು. ಸೊ ವೆರಿ ಬ್ಲೆಸ್ಡ್ ಪ್ಲೇಸ್ ಅಂತ ಹೇಳ್ಬೋದು. ಆ ಜಾಗದಿಂದ ಬಂದಿದ್ದೀರಾ ಅಂದಾಗ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಅಂದರೆ ಚೆನ್ನಪ್ಪ ಚೆನ್ನಾಗಿ ಹಾಡ್ಬೋದು ಅಂತ. ಬಟ್ ನಾನು ತುಂಬ ಡಿಸಪಾಯಿಂಟ್ ಆದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಅನ್ನೋದು ಮುಖದಲ್ಲಿ ಕಾಣ್ತಾ ಇತ್ತು, ಬಟ್ ವಾಯ್ಸಲ್ಲಿ ಕಾಣ್ತಾ ಇರಲಿಲ್ಲ. ಆಮೇಲೆ ಪ್ರೊನೌನ್ಸಿಯೇಷನ್ ನೀವು ತುಂಬಾ ನೋಡಬೇಕಾಗತ್ತೆ. ಮಾಣವ ದಾಣವ ಅಂತೆಲ್ಲ ಬರ್ತಾಯಿತ್ತು. ಆ್ಯಂಡ್ ಅದೇ ಸಾಂಗ್ ನನಗೇನು ಅನಿಸ್ತಂದರೆ ನಿಮ್ಮ ಒಂದು ವಾಯ್ಸಿಗೆ ಇಟ್ ವಾಸ್ ಟೂ ಸ್ಟ್ರಾಂಗ್. ಆ ಸಾಂಗ್ ಅನ್ನೋ ಒಂದು ಪಳಗಿಸಿರೋ ಥರ ನನಗೆ ಕಾಣಿಸ್ಲಿಲ್ಲ. ಸಾಂಗ್ ಅದ್ರ ಪಾಡಿಗೆ ಓಡ್ತಾ ಇತ್ತು, ನೀವು ಅದನ್ನು ಹಿಡಿಯೋಕ್ಕೆ ಹೋಗ್ತಾ ಇದ್ರಿ. ಆ್ಯಂಡ್ ವೆರಿ ಗುಡ್ ಕಾಂಪೋಸಿಷನ್, ಫೀಲ್ ಬೇಕಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಮೇಲೆ. ಸೊ ದಯವಿಟ್ಟು ನೆಕ್ಸ್ಟಿಂದ ಇನ್ನೂ ನಿಮಗೆ ಒಂದು ಸೂಟ್ ಆಗಿರುವಂಥ ಸಾಂಗನ್ನು ಹಾಡಿ. ಓಕೆ, ಐ ಲೈಕ್ ದ ಓವರ್ ಆಲ್. ಅಂದರೆ ಮಂಜು ಹೇಳ್ದಂಗೆ ಇವರ ಮುಖದಲ್ಲಿ ತುಂಬಾ ಫೀಲ್ ಕಾಣಿಸ್ತಾ ಇತ್ತು, ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ವರ್ಕ್ ಬೇಕಿತ್ತು ಅನಿಸುತ್ತೆ ನನಗೆ. ಓಕೆ, ಆಲ್ ದ ಬೆಸ್ಟ್. ಯಾ, ಎಸ್ ಗುರುಜಿ. ಚೆನ್ನಪ್ಪ ಅವರೇ ನಮಸ್ತೆ, ಚೆನ್ನಾಗಿ ಹಾಡಿದ್ರಿ. ಅದೇ ಅನಂತ ಇಲ್ಲ ಸ್ವಲ್ಪ ಲಿರಿಕ್ ಅದೇನಕ್ಕೆ ಬರಲ್ವಾ, ಅಥವಾ ಅನಂತ ಅಂತ ಹೇಳಕ್ ಬರುತ್ತಲ್ಲ, ಮತ್ತೇನಕ್ಕೆ ಅನಂತ ಇದು ಅನಂತ? ಮತ್ತೆ ಅದೇ ಬರ್ತಾ ಇದೆ ಅನಂತ. ಅಣ್ಣ ಅಲ್ಲ ಅನ್ನ, ಅನಂತ. ಮಾನವ ಅದು ಆಮೇಲೆ ನಿಮ್ದು ಏನಾಗಿದೆ ಅಂದರೆ ವೋಕಲಲ್ಲಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಎಲ್ಲ ಪದಗಳು ನಮಗೆ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇರುತ್ತೆ. ನೀವು ವಾಯ್ಸ್ ಹಾಡೋದ್ರಲ್ಲಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಅದು ಒಳ್ಳೇದು ಆ್ಯಕ್ಚುಲಿ. ಬಟ್ ಒಳ್ಳೇದು ಕಾಣ್ತಾ ಇರುತ್ತೆ ಜೋರಾಗಿ, ಕೆಟ್ಟದಾಗಿ ಜೋರಾಗಿ ಕಾಣ್ತಾ ಇರುತ್ತೆ. ಸೊ ಅದು ತಪ್ಪು ಅಂತ ಅನಿಸ್ತಾ ಇರುತ್ತೆ. ಹಾಡೋದು ಆ್ಯಕ್ಚುಲಿ ಐ ಥಿಂಕ್ ಲೈಕ್ ದ ಸಿಂಗಿಂಗ್ ಚೆನ್ನಾಗಿತ್ತು. ಸ್ವಲ್ಪ ಒಂದೆರಡು ಕಡೆ ತಾಳ ಸ್ವಲ್ಪ ಅವಸರ ಆದಂಗಿತ್ತು ಮಧ್ಯ. ವಾಯ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಹಾಡಿದ ಸ್ಟೈಲಲ್ಲಿ ಐ ಥಿಂಕ್ ವೆರಿ ಇಂಪ್ರೆಸಿವ್ ಸ್ಟೈಲ್ ನಿಮ್ಮದು, ವೆರಿ ಇಂಪ್ರೆಸಿವ್ ಸ್ಟೈಲ್ ಆಫ್ ಸಿಂಗಿಂಗು. ಅದೇ ಸ್ವಲ್ಪ ಲೈಟ್ ಮೈನರ್ ಕರೆಕ್ಷನ್ಸ್ ಇದೆ. ಚೆನ್ನಾಗಿ ಹಾಡಿದ್ರಿ, ಗುಡ್. ಥ್ಯಾಂಕ್ ಯು ಸರ್. ಚೆನ್ನಪ್ಪ ಸರ್ ನಮಸ್ತೆ. ಗದಗ ರೀ? ಹಾಂ ಸರ್, ಗದಗ. ನಿಮ್ಮ ಧ್ವನಿ ಭಾಳ ಚಂದ ಅದ ರೀ. ಹಾಂ ಸರ್. ಅದೇ ಎಲ್ರದ್ದು ಕಂಪ್ಲೇಂಟ್ ಒಂದೇ, ಅನಂತ ಅನಂತ ಸುಖದ ಅದು, ಮತ್ತು ದಾಣವನೆದೆಗೆ ಮಾನವನೆದೆಗೆ ಅದೆಲ್ಲ ಸರಿಪಡಿಸ್ಕೋಬೇಕು. ಧ್ವನಿ ಒಳ್ಳೆ ಧ್ವನಿ, ನಿಮ್ಮ ಹಾಡೋ ಸಾಮರ್ಥ್ಯ ಎಲ್ಲ ಚಲೋ ಐತಿ. ಇದೊಂದು ಸ್ವಲ್ಪ ನೀವು ಗಮನ ಕೊಡಬೇಕು ಸಾಹಿತ್ಯದ ಬಗ್ಗೆ. ಬಟ್ ಒಂದು ಇಷ್ಟೇ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ನಿಮ್ಮ ಧ್ವನಿ ನೀವು ಹಾಡುವಿಕೆಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ನೀವು. ಯಾಕಂದರೆ ನೀವು ಒಳ್ಳೆ ಮಣಿಕಾಂತ್ ಅವರು ಹೇಳಿದ ಹಾಗೆ ಗದಗ ಅಲ್ಲಿ ಸಂಗೀತದ ಒಂದು ಇದದು ಜಾತ್ರೆ, ಅದು ಸಂಗೀತದ ಕ್ಷೇತ್ರ, ಅದು ಅಲ್ಲಿಂದ ಬಂದವರು ನೀವು. ಚೆನ್ನಾಗಿ ಹಾಡ್ತೀರಿ, ಇದ್ರ ಬಗ್ಗೆ ಗಮನ ಕೊಡಿ, ಸಾಹಿತ್ಯದ ಬಗ್ಗೆ. ಗಾಡ್ ಬ್ಲೆಸ್, ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಸರ್. ಈಗ ನಮ್ಮ ರಾಜಗೋಪಾಲ್ ಸರ್. ಚೆನ್ನಪ್ಪ ಸರ್ ನಮಸ್ತೆ. ಸರ್, ಇದು ಹಾಡಿದ್ದು SPB ಸರ್ ಅಲ್ವಾ? ಹಾಂ ಸರ್. ಕರೆಕ್ಟ್. ಯಾಕಂದರೆ ಗುರುಜಿ ಹೇಳಿದರು, ಮಣಿಕಾಂತ್ ಸರ್ ಹೇಳಿದ್ರು, ನಿಮ್ಮ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ, ಆ ಕ್ಲಾರಿಟಿ ಹೇಳ್ತಾರಲ್ಲ ಅದು ಚೆನ್ನಾಗಿದೆ. ಹಾಗಾಗಿ ಮಿಸ್ಟೇಕ್ಗಳು ಅಷ್ಟೇ ಕ್ಲಿಯರಾಗಿ ಎದ್ದು ಕೇಳ್ತಾ ಇದೆ. ಅದೇ ಉಚ್ಚಾರ, ಪ್ರೊನೌನ್ಸಿಯೇಷನ್ ಅದು ನೀವು ಸರಿ ಮಾಡ್ಕೊಳ್ಬೇಕು ಒಂದನೇದು. ಆಮೇಲೆ ಈ ಹಾಡಲ್ಲಿ ಸಿಂಪಲ್ ಹಾಡು, ಬಟ್ SPB ಸರಲ್ಲಿ ತುಂಬ ಅದರಲ್ಲಿ ಪಲಕುಗಳು ಸಂಗತಿಗಳು ತುಂಬ ಸೇರಿಸಿದ್ದಾರೆ. ಹಾಗಾಗಿ ಹಾಡು ರಿಚ್ಚಾಗಿ ಬಂದಿದೆ. ಅದು ಕಾವ್ಯ ಅಂದರೆ ಅಲ್ಲಲ್ಲಿ ತುಂಬ ಇದೆ ಎಕ್ಸ್ಪ್ರೆಷನ್ಸ್, ನೀವು ಅಬ್ಸರ್ವ್ ಮಾಡಿ. ಅದೆಲ್ಲ ಮಿಸ್ ಆಗ್ತಾಯಿತ್ತು. ನೀವು ಸ್ಟ್ರೈಟಾಗಿ ಹಾಡಿದ್ರಿ, ಹೈಯರ್ ನೋಟಲ್ಲಿ ಚೆನ್ನಾಗಿ ರೀಚ್ ಆಗ್ತಾಯಿದೆ. ಹೇಳಿದಂಗೆ ವಾಯ್ಸ್ ಟೆಕ್ಸ್ಚರ್, ನಿಮ್ಮ ವಾಯ್ಸ್
ಬ್ರೈಟ್ನೆಸ್ ಎಲ್ಲ ಚೆನ್ನಾಗಿದೆ. ಇನ್ನು ಡಿಟೇಲ್ ಆಗಿ ಹಾಡು ಸ್ಟಡಿ ಮಾಡಿದರೆ, ಯಾಕಂದರೆ ನಿಮ್ಮಂಥ ಕೆಪಾಸಿಟಿ ಇದೆ, ಯು ಕ್ಯಾನ್ ಡೂ ಇಟ್. ಇದನ್ನೆಲ್ಲ ಒಂಚೂರು ನೋಡ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಚೆನ್ನಪ್ಪ ಅವರೇ. ಜಡ್ಜಸ್ಗಳು ಪಾಸಿಟಿವ್ ಕೂಡ ಕೊಟ್ಟಿದ್ದಾರೆ, ನೆಗೆಟಿವ್ ಕೂಡ ಇದೆ. ನೆಗೆಟಿವ್ ಪಾಸಿಟಿವ್ ಆಗಿ ನೆಕ್ಸ್ಟ್ ಟೈಮ್ ಬರುವಾಗ ನೀವು ಚೆನ್ನಪ್ಪ ಅಲ್ಲ, ನೀವು ಚಿನ್ನಪ್ಪ ಆಗಿ ಬರಬೇಕು. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಸೂಪರ್ ಸಿಂಗರ್ ಈಗ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು ಇದೀಗ. ನಿಮ್ಮೆಲ್ಲರ ಪ್ರೀತಿಯ ಶಮಿತಾ ಬೆಜ್ಜಾ ಇವರು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರನ್ನ ಜೋರದ ಕೈ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶಮಿತಾ ಬೆಜ್ಜಾ. ಶಮಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ರೆಡಿಯಾಗಿ. ಯಾವ ಹಾಡನ್ನು ಹಾಡ್ತಿದ್ದೀರಾ? ನೀನಿಲ್ಲದೆ ನನಗೇನಿದೆ. ಯಾರು? ನೀನಿಲ್ಲದೆ ನನಗೇನಿದೆ. ಸೂಪರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸಿರಿಯಾಗಿದೆ. ನೀನಿಲ್ಲದೆ ನನಗೇನಿದೆ. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಾದ ನೋವು ಹಗಲಿರುಳು ತಂದೆ ನೀನು. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಾದ ನೋವು ಹಗಲಿರುಳು ತಂದೆ ನೀನು. ಇದೇ ಆಸೆಯೇನೋ ಎಂದು ನೀ ಕಾಣದಾದೆ, ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ, ಬೆಳಕೊಂದೆ ನಿನ್ನಿಂದ ನಾ ಬಯಸಿದೆ. ನೀನಿಲ್ಲದೆ ನನಗೇನಿದೆ. ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ, ಒಳಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ. ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ, ಒಳಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ. ಸಿರಿಯಿಂದ ಬಿಡಿಸಿ ನನ್ನ ಆತಂಕನಿಗೂ ಹೊಸ ಜೀವನಿಂದ ನಾ ತಾಡುವೆ, ಹೊಸ ಲೋಕ ನಿನ್ನಿಂದ ನಾ ಕಾಣುವೆ. ನೀನಿಲ್ಲದೆ ನನಗೇನಿದೆ.
ಶಮಿತಾ ಅವರೇ, ತೀರ್ಪುಗಾರರ ಒಂದು ಅನುಮತಿ ತಗೊಂಡು ನಾನು ಒಂದು ಫಸ್ಟ್ ಲೈನ್ ಒಂದು ಹಾಡಿಸ್ಬೋದು ನಾನು ಒಂದೇ ಸ್ವಲ್ಪ ನಿಮ್ಮ ಅನುಮತಿ ಮೇರೆಗೆ. ಹೀಗೆ ರಾಗದಲ್ಲಿ ಬೇಡ, ಹೀಗೆ ಹಾಡಿ. ಮಂಜು, ಹಾಂ, ಅನುಮತಿ ಮೇರೆಗೆ. ಅನುಮತಿ ಮೇರೆಗೆ ಇದು ಫಸ್ಟ್ ಲೈನ್ ರಾಗದಲ್ಲಿ ಬೇಡ, ಜಸ್ಟ್ ಒಮ್ಮೆ ಹೇಳಿ ಅವರು ಅಂತ. ಅಂದರೆ ಓದಿ ಹೇಳ್ಬೇಕಾ? ಅಲ್ಲ, ಹೀಗೆ ಜಸ್ಟ್ ಒಂದು ಫೀಲ್ ಇರಲಿ ಅದರಲ್ಲಿ. ಆಗ ಫೀಲ್ ಉಪ್ಪಾಡು ಒಂಚೂರು. ನಮಗೆ ತುಂಬ ಫೀಲ್ ಆಗ್ತದೆ. ಆಯ್ತಾ? ಹಾಗಾದ್ರೆ ನನಗೆ ಎಷ್ಟು ಆಗಬೇಕಿಲ್ಲ. ಹೇಳಿ. ನೀನಿಲ್ಲದೆ ನನಗೇನಿದೆ. ಕಳೆದೋದೆ ಸರ್, ಎಲ್ಲೋ ಹೋದೆ ನಾನು. ಓಕೆ, ಡೈರೆಕ್ಟಾಗಿ ನಾವು ಗುರುಜಿ ಜೊತೆ ಕೇಳೋಣ, ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ಗುರು ಅನ್ನ ಆ್ಯಕ್ಚುಲಿ ಅವರ ಮುಖದಲ್ಲಿ ಆ ಖುಷಿ ನಗು ನೋಡಿದೆಯಾ? ನನ್ನ ಮುಖದಲ್ಲಿ ಅಲ್ಲ, ಅವ್ರ ಮುಖದಲ್ಲಿ. ಹೌದು, ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರ ಹತ್ರ. ಅದು ಆ್ಯಕ್ಚುಲಿ ಈಗ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ನೀನಿಲ್ಲದೆ ನನಗೇನಿದೆ ಅಂತ. ನೀನಿಲ್ಲದೆ ನನಗೆ ಫುಲ್ ಖುಷಿ ಅಂತ ಹೇಳಿದೆ. ಹಾಗಲ್ಲ, ನೀನಿಲ್ಲದೆ ನನಗೇನಿಲ್ಲ ಅಂತ ಅಲ್ವಾ, ಫುಲ್ ಅದ್ರೊಳಗೆ ಹೋದ್ರ ಅಂತ. ಹಾಂ, ನನಗೆ ಅದು ಎಕ್ಸ್ಪ್ರೆಷನ್ ನೋಡೋಕೆ ಅನಿಸ್ತು. ನೀನಿಲ್ಲದೆ ನನಗೇನಿದೆ ಫುಲ್ ಖುಷಿ ಅಂತ. ನೀನಿದ್ರೆ ನನಗೆ ಫುಲ್ ಖುಷಿ ಅಂತ. ಇಲ್ಲ, ಥ್ಯಾಂಕ್ ಯು. ಲಿರಿಕ್ ನೋಡಮ್ಮ, ಅವಳು ಪಾಪ ಸತ್ಯ ಹೇಳ್ತಾ ಇದ್ದಾಳೆ. ರೈಟ್ ಶಮಿತಾ, ಎಸ್ ಸರ್. ಯು ಗಾಟ್ ಅ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ ಯು ಸರ್. ಫಸ್ಟ್ಲಿ ಥ್ಯಾಂಕ್ ಯು. ಆ ವಂಡರ್ಫುಲ್ ವಾಯ್ಸಲ್ಲಿ ಶ್ರುತಿ ಬದ್ಧವಾಗಿ ಆಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕೇಳ್ತಾ ಇರುತ್ತೆ. ಸೊ ಪಿಚ್ಚಿಂಗ್ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಮು. ಯಾಕಂದರೆ ಇದು ಆ್ಯಕ್ಚುಲಿ ಇದು ವೆರಿ ಪಾಪ್ಯುಲರ್ ಸಾಂಗ್ಸು, ಎಲ್ರಿಗೂ ಯೂಶ್ವಲಿ ಗೊತ್ತಿರುತ್ತೆ. ಮಂಗಳೂರಲ್ಲಿ ಸ್ವಲ್ಪ ಭಾವಗೀತೆ ಅಥವಾ ಈ ಲೈಟ್ ಮ್ಯೂಸಿಕ್ ಅನ್ನೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಮ್ಮಿ ಇರೋದು. ನಿಮಗೆ ಮೈಸೂರು ಬೆಂಗಳೂರು ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಮೋಸ್ಟ್ ಪಾಪ್ಯುಲರ್ ಸಾಂಗ್ಸ್ಗಳು. ಪಿಚ್ಚಿಂಗ್ ವಾಸ್ ಎ ಮೇಜರ್ ಇಶ್ಯೂ. ಸೊ ಮೇಜರ್ ಇಶ್ಯೂ. ಸೊ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು. ಓಕೆ, ಓಕೆ ಸರ್. ಎಸ್, ಥ್ಯಾಂಕ್ ಯು. ಈ ಕಡೆಯಿಂದ ರಾಜಗೋಪಾಲ್ ಸರ್ ನನ್ನನ್ನೇ ನೋಡ್ತಾ ಇದ್ದಾರೆ, ಏನೋ ಅವರು ಫೀಲ್ ಆಗಿದೆ ಅವರಿಗೆ. ಸೊ ರಾಜಗೋಪಾಲ್ ಸರ್, ಹೇಗೆ ಅನ್ನಿಸ್ತು? ಶಮಿತಾ, ಎಸ್ ಸರ್. ಒಳ್ಳೆ ಹಾಡು ಸಿಲೆಕ್ಟ್ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಏನಂದರೆ ಗುರುವಣ್ಣ ಹೇಳಿದಾಗೆ ಎವ್ರಿ ಪಲ್ಲವಿ ಯು ಆರ್ ಔಟ್ ಆಫ್ ಪಿಚ್. ಪ್ರತಿ ಪಲ್ಲವಿನ 3 ಸಲ ಬರುತ್ತೆ. ಫಸ್ಟಿಗೆ ತುಂಡು ಪಲ್ಲವಿ, ಕೊನೆ ಪಲ್ಲವಿ, ಲಾಸ್ಟಿಗೆ ಲ್ಯಾಂಡ್ ಮಾಡಿದ್ದು ನನಗೇನಿದೆ ಎಂಡ್ ಮಾಡಿ ಅದು ಪಿಚ್ ಔಟ್. ಆಮೇಲೆ ಚರಣದಲ್ಲಿ ಪಿಕಪ್ ಆಗ್ತಾಯಿದ್ರಿ. 2 ಚರಣನೂ ಫುಲ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಅದೇ ಎಲ್ಲ ಗುರುವಣ್ಣ ಹೇಳಿದ್ದಾರೆ, ಯು ಗಾಟ್ ಎ ವೆರಿ ಗುಡ್ ವಾಯ್ಸ್, ಬ್ರೈಟಾಗಿ ಹಾಡ್ತೀರಾ, ಚೆನ್ನಾಗಿ ಹಾಡ್ತೀರಿ. ಓನ್ಲಿ ಥಿಂಗ್ ಇಸ್ ಯುವರ್ಸ್ ಕಾನ್ಸಂಟ್ರೇಟ್ ಆನ್ ಪಿಚ್ಚಿಂಗ್. ಅದು ದ್ಯಾಟ್ ಈಸ್ ದ ಮೇನ್ ಪಾರ್ಟ್. ಅದು ಯು ಹ್ಯಾವ್ ಟು ಕಾನ್ಸಂಟ್ರೇಟ್, ಅದರ್ವೈಸ್ ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಚೆನ್ನಾಗಿ ಹಾಡ್ತೀರಿ. ಓಕೆ, ಎಸ್ ಎಸ್, ಥ್ಯಾಂಕ್ ಯು. ವಿ ಮನೋಹರ್ ಸರ್ ಜೊತೆ ಈ ಹಾಡಿನ ಬಗ್ಗೆ ಹೇಳಬೇಕು. ಯಾಕಂದರೆ ಸಿ ಅಶ್ವಥ್ ಅವರು ಇದು ಮಾಡಿದ್ದು, ರಾಗ ಸಂಯೋಜನೆ ಮಾಡಿದ್ದು ಭಾವಗೀತೆ. ಆದರೆ ಅದು ಆಗ ಅವರು ಮಾಡಿದಾಗ ಅಷ್ಟು ಎಲ್ಲ ಇಷ್ಟ ಆಯ್ತು ಅಷ್ಟೇ, ತುಂಬ ಒಂದು ಪಾಪ್ಯುಲಾರಿಟಿ ಏನೂ ಇದಾಗಲಿಲ್ಲ. ಆದರೆ ಇದನ್ನು ಮಾದೇವ ಸ್ವಾಮಿ ಅಂತ ಒಬ್ಬರು, ಮಾದೇಶ್ವರ ದಯತೋರಿನಿ, ಅದು ಆ ಥರ ಒಂದು ಮಾಡಿದರು ಅವರು. ಆಗ ಅಶ್ವಥ್ ಅವರು ನನಗೆ ಸಿಕ್ಕಿದ್ರು. ಏನ್ರಿ ಅವನು ಮಾದೇವ ಸ್ವಾಮಿ ನನ್ನ ಹಾಡನ್ನು ಹೀಗೆಲ್ಲ ಮಾಡಿಬಿಡ್ತಾನೆ, ಭಕ್ತಿಗೀತೆ ಮಾಡಿಬಿಡ್ತಾನೆ ಅಂತ ಅವರು ಕೋಪ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಅದು ಕಾಂಪ್ಲಿಮೆಂಟ್ರಿ ಆಗಿ ತಗೊಂಡ್ರು. ಈಗ ಶಮಿತಾ, ಇವರೆಲ್ಲ ಈಗ ಪಿಚ್ಚಿಂಗ್ ಬಗ್ಗೆ ಎಲ್ಲ ಹೇಳಿ ಆಯಿತು. ನಂದು ಕಂಪ್ಲೇಂಟ್ ಏನಂತಂದರೆ ತಾಳ. ನೀವು ಅಲ್ಲಲ್ಲಲ್ಲಲ್ಲಲ್ಲಿ ಹೇಗಂತಂದರೆ ಈ ಮಳೆಗಾಲದಲ್ಲಿ ನಾವು ಹೆಜ್ಜೆಯಲ್ಲಿಡೋದು ಅಂತ ಒಂದು ಕಲ್ಲು ಹುಡುಕ್ತಾ ಇರ್ತೀವಿ. ಆ ಕಲ್ಲು ಒಂದು ಕಾಲು ಇಲ್ಲಿಟ್ಟು ಇನ್ನೊಂದು ಕಾಲು ಹೀಗೆ 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 ಹೋಗ್ತೀವಲ್ಲ, ಆ ಥರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಾಂಗ್ ಮುಗಿಸಿದ್ರಿ. ಅಬ್ಬಾ ಮುಗೀತು ಅಂತ. ಅದು ನೀನಿಲ್ಲದೆ ನನಗೇನಿದೆ ಆ ಹುಸಿ ಇದೆಯಲ್ಲ ಅದಿದೆ. ಈಗ ತಾಳದಲ್ಲಿ ಹುಸಿ 1 1 2 1 2 ಇರುತ್ತೆ. 1 2 3 ಈ ಥರ 3 ಬಿಟ್ಟು ಹಾಡೋದು. ಈಗ ಫಾರ್ ಎಕ್ಸಾಂಪಲ್ ಇದು ಅನಿಸುತ್ತಿದೆ ಯಾಕೋ ಇಂದು, ತಕ್ಕಿಟ್ಟ ಅನಿಸುತ್ತಿದೆ ಯಾಕೋ ಇಂದು ತಕ್ಕಿಟ್ಟ ತರರಾರೀರ, ಆ ಥರ 1 2 3 ತಕ್ಕಿಟ್ಟ 1 2 3 ಒಂದು ಕೆಲವು ಹಾಡುಗಳು 1 2. ಸೊ ಆ ಥರ ಆ ತಾಳ ಇದೆಯಲ್ಲ ಅದನ್ನು ನೀವು ಗಮನ ಕೊಡಬೇಕು. ಅದೊಂಚೂರು ಇದಾಯಿತು. ಬಟ್ ನಿಮ್ಮ ಧ್ವನಿ
ಅಮೋಘವಾದ ಧ್ವನಿ ನಿಮಗೆ ಇದೆ. ನಿಮ್ಮ ಹತ್ರ ದೇವರು ಕೊಟ್ಟಂಥ ಒಂದು ಪ್ರತಿಭೆ ಅದು, ಆ ಧ್ವನಿ. ನೀವು ಇನ್ನೂ ಸ್ವಲ್ಪ ಸಂಗೀತವೂ ಅಭ್ಯಾಸ ಮಾಡಬೇಕು, ಆಮೇಲೆ ತಾಳ ಕೂಡ ಅಭ್ಯಾಸ ಮಾಡಬೇಕು. ಓಕೆ ಸರ್. ಓಕೆ, ಓಕೆ ಶೂರ್. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮನೋಹರ್ ಸರ್. ಓಕೆ, ಇನ್ನು ನೇರವಾಗಿ ಮಣಿಕಾಂತ್ ಕದ್ದಿ ಸರ್. ಹಾಯ್ ಶ್ರಮಿತಾ. ಹಾಯ್ ಸರ್. ಎಲ್ಲರೂ ಹೇಳಿದಾಗೆ ವಂಡರ್ಫುಲ್ ವಾಯ್ಸ್, ಪವರ್ಫುಲ್ ವಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಇಂಪಾರ್ಟೆಂಟ್ ಶ್ರುತಿ. ಇವಾಗ ನೀವು ಆಫ್ ಟ್ರ್ಯಾಕ್ ಹಾಡಿದಾಗಲೂ ನೀನಿಲ್ಲದೆ ಆ ಷಡ್ಜದಲ್ಲೇ ನಿಲ್ಲಿಲ್ಲ. ಹಾಗಾಗಿ ಯು ಹ್ಯಾವ್ ಟು ರಿಯಲಿ ವರ್ಕ್ ಹಾರ್ಡ್. ಆ್ಯಂಡ್ ಶ್ರುತಿ, ತಾಳ, ಭಾವಗೀತೆಗೆ ಭಾವ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಪಾಪ್ಯುಲರ್ ಸಾಂಗ್. ತುಂಬ ಈಸಿ ಅಂತ ಕಾಣುತ್ತೆ, ಬಟ್ ವೆರಿ ಪಾಪ್ಯುಲರ್ ಸಾಂಗ್. ಸೊ ವಾಯ್ಸ್ ಈಸ್ ವೆರಿ ನೈಸ್ ಆ್ಯಂಡ್ ಪವರ್ಫುಲ್. ಸೊ ವರ್ಕ್ ಹಾರ್ಡ್. ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಮಣಿಕಾಂತ್ ಕದ್ರಿ ಸರ್. ಸಂಗೀತ ದಿಗ್ಗಜರು ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಏನು ಅನ್ನಿಸ್ತಾ ಇದೆ ಶಮಿತಾ? ಮುಖದಲ್ಲಿ ನಗು ಇಲ್ಲ, ಬೇಸರದಲ್ಲಿದ್ದೀರಾ ಏನು? ಎಡ್ಡೆ ಕಮೆಂಟ್ಸ್ ಎಲ್ಲ ಪಂಡಿರು ವಾಯ್ಸು ಕೊಂಡು ಬಂದು ಈ ತಾತು ದುಕ್ಕೋಡು ಪಂಡಾರ ಬೇಜಾರಪ್ಪಣ ಹೆಂಗೆ ಇರು ಏಪಲ್ ತೆಲ್ತೊಂದಿತ್ತನೇ ಹೆಂಗೆ ಖುಷಿ ಅವೇ ಪಾಸಿಟಿವ್ ಪಾಯಿಂಟ್ಸ್ ಎಲ್ಲ ಪಂಡಿರು ಖುಷಿ ಉಂಡು, ಅಂದು ನೆಗೆಟಿವ್ ಎಲ್ಲ ಪಂಡಿರು ಅಂದು. ಓಕೆ, ಅಕಲ್ನ ಒಂಜಿ ಬಾಯ್ಡು ಪಾಸಿಟಿವ್ ಆ್ಯಕ್ಚುಲಿ ನೆಗೆಟಿವ್ ಬಂಡ ಖುಷಿ ಅವಡು ಒಂದು ತಪ್ಪು ಉಂಡು ನಮ್ಮ ಸರಿ ಮಲ್ಪೋಡು ಒಂದು ಪಾಸಿಟಿವ್ ಇಲ್ಲಡ್ಲ ಬಂದ್ಪೇರು, ಅಮ್ಮಲ ಬಂದ್ಪೇರು, ಪಪ್ಪಲ ಬಂದ್ಪೇರು, ಬದಿತೆಲ್ಲ ರೊಕ್ಕಲ ಬಂದು ಲೈಕ್ ಪಾಸಿಟಿವ್ ಬಂದರೆ ಈಸಿ, ನೆಗೆಟಿವ್ನು ಕರೆಕ್ಟ್ ಮಲ್ಪಂಡ ಅವು ಆಯ್ತಾಯ್ತು ಬೆಸ್ಟ್ ಗಿಫ್ಟ್ ಹೋಲಾತು. ಓಕೆ, ಆಲ್ ದಿ ಬೆಸ್ಟ್ ಹಿರೇಗ. ಥ್ಯಾಂಕ್ ಯು ಸೋ ಮಚ್. ಆವಡು ದೇವ ರೆಡ್ಡೆ ಮನ್ ಪಾಡಿರೇನು ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ನಮ್ಮ